ಒಬ್ಬ ಯಕ್ಷಗಾನದ ಒಬ್ಬ ಭಾಗವತ ಅಂತ ಹೇಳಿದರೆ, ಈಗ ಒಬ್ಬ ಸಮರ್ಥ ಭಾಗವತ, ಒಂದು ಮೇಳದ ಭಾಗವತನಿಗಾದ ಅರ್ಹತೆ ಸಾಧಾರಣವಾಗಿ ಈಗಿನ ಜನ್ರೇಷನಲ್ಲಿ ಯಾವ ಭಾಗವತನಲ್ಲೂ ನಾನು ಕಾಣಲಿಲ್ಲ. ನಾನು ನೇರವಾಗಿ ಹೇಳ್ತೇನೆ, ನಾನೊಬ್ಬ ಭಾಗವತನಾಗಿ ನಾನು ಇನ್ನೊಬ್ಬ ಕಲಾವಿದನನ್ನು ದೂಷಿಸುವಂಥ ವ್ಯಕ್ತಿ ಪ್ರಮೇಯಕ್ಕೆ ನಾನು ಹೋಗಲ್ಲ. ಏನು ಒಬ್ಬ ಭಾಗವತನಾದರೆ ಅವನಿಗೇನು ಅರ್ಹತೆ ಇರಬೇಕು? ಕೇವಲ ಪದ್ಯ 4 ಜನ ಅಭಿಮಾನಿಗಳು ನಮಗೆ ಸಿಕ್ಕಿದ ಕೂಡ ನಾನು ಭಾಗವತ ಅಂತೇಳಿ ಆಗಲ್ಲ. ಅವನಿಗೆ ಅರ್ಹತೆ ಬೇಕು. ಪ್ರಸಂಗ ರಚನೆಯ ಬಗ್ಗೆ ಗೊತ್ತು ಬೇಕು. ಪ್ರಸಂಗ ಆಡಿಸುವ ನಿಟ್ಟಿನಲ್ಲಿ ಯಾವುದೇ ಕಲಾವಿದ ಯಾವ ಪ್ರಶ್ನೆ ಆ ಪ್ರಸಂಗದ ಬಗ್ಗೆ ಕೇಳಿದ್ರು, ಪೌರಾಣಿಕ ಮಾಹಿತಿಯನ್ನು ಕೇಳಿದ್ರು, ಅದರ ಬಗ್ಗೆ ಎಲ್ಲ ಅರಿವಿರಬೇಕು. ನಾನು ತೆಂಕು ತಿಟ್ಟಲ್ಲಿ ಅದರ ಬಗ್ಗೆ ಮಾತ್ರ ಮಾತಾಡ್ತೇನೆ ನಾನು. ಈಗ ನಾನು ಪ್ರಸ್ತುತ ಕಾಣುವಂಥ 2 ಭಾಗವತಗಳು, ಆ ಸ್ಥಾನವನ್ನು ಹೊಂದಿದಂಥ 2 ಭಾಗವತಗಳು ನನ್ನ ದೇವರುಗಳಾದ ಬಲಿಪ ಭಾಗವತವರು ಮತ್ತು ಬೊಟ್ಟಿಗೆರೆ ಪುರುಷೋತ್ತಮ ಪೂಜ್ಯರು ಮಾತ್ರ. ಆ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಯೋಗ್ಯತಾವಂತರು. ನನಗೆ ಆಕ್ಷೇಪಣೆಗಳು ಬರ್ಲಿಕ್ಕೂ ಸಾಕು, ಅದಕ್ಕೆ ಹೇಳಿದ್ದಲ್ಲ, ನೇರವಾಗಿ ಹೇಳ್ತೇನೆ ಅದ್ರ ಬಗ್ಗೆ. ನಾನು ಅದಕ್ಕೆ ಯೋಗ್ಯನಲ್ಲ. ಆ ಸ್ಥಾನ ಅಂದರೆ ಅಂಥ ಎಲ್ಲ ಪ್ರಾಕಾರಗಳನ್ನು ಕೇವಲ ಪದ್ಯ ನಾವು ತಾಳ ಹಿಡಿದು ಪದ್ಯ ಹೇಳಿದ ಕೂಡಲೇ ಆಗಲ್ಲ, ಭಾಗವತನಾಗಲಿಕ್ಕೆ ಸಾಧ್ಯ ಇಲ್ಲ. ಪುಸ್ತಕ ನೋಡಿ ಒಂದು ಪ್ರಸಂಗ ಆಡಿಸಿದ ಕೂಡಲೇ, ಕಲಾವಿದರಲ್ಲಿ ಹೋಗಿ ಕೇಳಿ ಒಂದು ಪ್ರಸಂಗ ಆಡಿಸಿದ ಕೂಡಲೇ ಭಾಗವತನಾಗಲಿಕ್ಕೆ ಸಾಧ್ಯ ಇಲ್ಲ. ಪದ್ಯ ಒಳ್ಳೇದಾಗ್ಬೋದು, ಆ ದಿವಸದ ಆಟವೂ ಒಳ್ಳೇದಾಗ್ಬೋದು, ಅದು ವಿಷಯ ಬೇರೆ. ಎಲ್ಲ ಪ್ರಾಕಾರಗಳನ್ನು, ಆ ಯಕ್ಷಗಾನದ ಅಳವಡಿಕೆಗಳನ್ನು ತಿಳಿದಂಥ ಒಂದು ಸಮರ್ಥ ಅವನೇ ಭಾಗವತನಾಗಲಿಕ್ಕೆ ಸಾಧ್ಯ. ಅದಿರೋದು ನಾನು ಕಂಡ ಮಟ್ಟಿಗೆ ಬೊಟ್ಟಿಗೆರೆ ಪುರುಷೋತ್ತಮ, ಬಲಿಪ ನಾರಾಯಣ ಭಾಗವತರು ಮತ್ತು ಬೊಟ್ಟಿಗೆರೆ ಪುರುಷೋತ್ತಮ.